ಮಂಗಳೂರಿನಿಂದ ಪುತ್ತೂರಿಗೆ ಸಂಚರಿಸುವ ಬಸ್ಸೊಂದರಲ್ಲಿ ಟಿಕೆಟ್ ದರ ಕೊಟ್ಟರೂ ಕೂಡ ಬಸ್ ನಿರ್ವಾಹಕ ಟಿಕೆಟ್ ನೀಡದೆ ಅನುಚಿತ ವರ್ತನೆ ತೋರಿದ್ದಾರೆ ಅಂತ ಕೆಎಸ್ಆರ್ಟಿಸಿಯ ಪುತ್ತೂರು ವಿಭಾಗೀಯ ನಿಯಂತ್ರಣಾಧಿಕಾರಿಯವರಿಗೆ ಮಂಗಳೂರಿನ ಪ್ರಯಾಣಿಕರೊರ್ವರು ದೂರು ನೀಡಿ 3 ತಿಂಗಳಾದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಕಂಡು ಬಂದಿದೆ. ಜುಲೈ 11ರಂದು ಪುತ್ತೂರಿಗೆ ಸಂಚರಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ KA19F145 ಇದರಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ವೇಳೆ ಬಸ್ನ ನಿರ್ವಾಹಕ ಟಿಕೆಟ್ ಹಣ 25 ರೂಪಾಯಿ ಪಡೆದು ಬಳಿಕ ಟಿಕೆಟ್ ನೀಡದೆ ಇದು ಎಕ್ಸ್ಪ್ರೆಸ್ ಬಸ್ ಕೊಡಲಾಗುವುದಿಲ್ಲ ಅಂತ ಹಾರಿಕೆಯ ಉತ್ತರವನ್ನ ನೀಡಿದ್ದಾರೆ. ಮಾತ್ರವಲ್ಲ, ಅನುಚಿತವಾದಂತಹ ವರ್ತನೆಯನ್ನ ತೋರಿದ್ದಾರೆ. ಬಳಿಕ ಪಡೀಲ್ ಬಳಿ ಇಳಿಯುವ ವೇಳೆ ನನಗೆ ಕೇವಲ 10 ರೂಪಾಯಿ ಟಿಕೆಟ್ ನೀಡಿ ಉಳಿದ ಹಣ ನೀಡಿಲ್ಲ ಎನ್ನಲಾಗಿದ್ದು, ಯುವತಿಯ ಹೆತ್ತವರು ಈ ಬಗ್ಗೆ ಕೆಎಸ್ಆರ್ಟಿಸಿ ಹಿರಿಯ ಅಧಿಕಾರಿಗಳಿಗೆ ಲಿಖಿತ ದೂರನ್ನ ಸಲ್ಲಿಸಿದ್ರು. ಆದ್ರೆ ಇದುವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾರೀಕು 11 ಜುಲೈಯಂದು ನನ್ನ ಮಗಳು PVS ಮಂಗಳೂರು ಇಂದ ಪುತ್ತೂರಿಗೆ ಬರುವಂಥ ಬಸ್ಸಿಗೆ ಹತ್ತಿದ್ರು. ಪಡೀಲನ್ನು ಟಿಕೆಟ್ ಕೇಳುವಾಗ ಅವ್ಯಾಚ ವರ್ತನೆಯಿಂದ ನಿಂದಿಸಿ ಸಾರ್ವಜನಿಕರ ಎದುರೇ ಅವಳನ್ನು ನಿಂದಿಸಿರ್ತಾನೆ. ಇದರ ಬಗ್ಗೆ ನಾನು ಪುತ್ತೂರು ಡಿವಿಷನಲ್ ಅದು ಆ ಬಸ್ಸು ಪುತ್ತೂರಿಗೆ ಸಂಬಂಧಪಟ್ಟದಂತ ತಿಳಿದ ನಂತರ ನಾನು ಪುತ್ತೂರು ಡಿವಿಷನಿಗೆ DC ಆಫೀಸಿಗೆ ಕಂಪ್ಲೇಂಟ್ ಮಾಡಿದ್ದೆ. ಅದರ ಬಗ್ಗೆ ಇದುವರೆಗೆ ಯಾವ ಆ್ಯಕ್ಷನ್ ತಗೊಳ್ಳಿಲ್ಲ. ತಿಂಗಳು 3 ಆಗುತ್ತಾ ಬಂತು.